ಹಲವಾರು ಪವಾಡಗಳಿಗೆ ಸಾಕ್ಷಿಯಾಗಿರುವ ಕೆದಕಲ್ ಕೊರಗಜ್ಜ ದೇವಾಲಯದಲ್ಲಿ ಅಂತಹದ್ದೇ ಮತ್ತೊಂದು ಘಟನೆ ನಡೆದಿದೆ. ಕೊರಗಜ್ಜ ದೇವರ ಬಗ್ಗೆ ಕೀಳಾಗಿ ಮಾತನಾಡಿದ ವ್ಯಕ್ತಿಯೋರ್ವ ಪವಾಡವೆಂಬಂತೆ ತನ್ನ ತಪ್ಪಿನ ಅರಿವಾಗಿ ದೇವಾಲಯಕ್ಕೆ ಬಂದು ತಪ್ಪು ಕಾಣಿಕೆ ಸಲ್ಲಿಸಿದ್ದಾನೆ. ಮಡಿಕೇರಿ ಸಮೀಪದ ಕೆದಕಲ್ ಗ್ರಾಮದ ಕೊರಗಜ್ಜ ಸ್ವಾಮಿ ದೇವಾಲಯದ ಬಗ್ಗೆ ವ್ಯಕ್ತಿಯೋರ್ವ ಕೀಳಾಗಿ ಮಾತನಾಡಿದ ಎನ್ನಲಾಗಿದೆ. ಇದಾಗಿ 3 ದಿನಗಳಲ್ಲಿ ಆತನಿಗೆ ಅಪಘಾತವಾಗಿದ್ದು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಕೊರಗಜ್ಜನ ಬಗ್ಗೆ ತಪ್ಪಾಗಿ ಮಾತನಾಡಿದ್ರಿಂದ ಈ ರೀತಿಯಾಗಿದೆ ಎಂದು ತಿಳಿದ ಆ ವ್ಯಕ್ತಿ ದೇವಾಲಯಕ್ಕೆ ಬಂದು ತಪ್ಪು ಕಾಣಿಕೆ ಸಲ್ಲಿಸುವ ಮೂಲಕ ತಾನು ಮಾಡಿದ ತಪ್ಪಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದಾನೆ. ಒಂಜಿ ಊತೆಸಲ್ ಗುರ್ಪುನಂಚಿನ ಬೇಲೆ ಮಲ್ಪದು ಗುರ್ತು ಅತ್ತ ಆವಡೆ ಅಪಗ ಆಬಾಳೆ ನೆಂಚಿನ ಕಾರಣ ನಡಪದು ಕೊರುವ ನಡದು ಮುಗ್ಲ ಒಂಜಿ ಬಚ್ಚಿರ ಬಜ್ಜೆ ಗೊಂತುನಂಚಿನ ಬೇಲೆ ಆ ಮನೆ ತಂತ್ರ ನಡಪದು ಕೊರುವ ಇಂಬು ಕೊಟ್ಟಿನ ದೈವನ ಎಂಕಲ ಅತ ಅಪಗ ಈ ಮಣ್ಣ ತಂತರೊಟ್ಟೆ ಒಡಂಕು ಮನ್ ಪಂದೇರು ಬಣ್ಣ ಎಂಕಲ ಬಿಡುವನ ಪೆಟ್ಟೋಜಿಗೆಡ್ಡೆ ರಡ್ಡು ಮಂತು ಮಾಡಿನ ದೈವನ ಪುನಃ ಸತ್ತದು ಪೋಯಿ ಬಂದ ತೂ ಕೊಡುವಂತೆ ಬರುವ ಗಣೆ ಅತ ತುಲ ಮಣ್ಣಟ್ಟೆ ಹಾವಲಿಕ್ತೀನಿ ನಾನೇ ಈಗ 20 ಕೊಡ್ತಾ ಕೂಲಿಗಾಲ ಬಂತು ನಾವು ಇಪ್ಪ ಅಂದೆ ನಾನೇ 20 ಕೊಡ್ತಾ ದಾನೆ ಬಲೆ ಅದ ಬೋಡತ್ತ ಅದ ನನ್ನ ಬಂದ್ಕೊಂಡು ಬೇಲೆ ನಮ್ಮತ್ತು ಬರುವಾರ ಈ ಮನ ತಂತರಗು ಎಲ್ಲಿ ಬರ್ತಾರೆ ಅಂತ ಮೇಲೆ ನಮ್ಮತ್ತು ಬರುವತ್ತ ಈಗ ಕಾರ್ಮಿಕ ಗೊತ್ತಾಗೈತಿ ಗೊತ್ತಾಡ ತಿಳಿಪುಣ ಓ ದೈವ ಎಂತ ಅಂದೆ ನುಡಿ ಕಟ್ಟುಕೊಡ್ಲ ಓ ದೈವಗಿ ಒಡಕಿದ ಮಾತಿರು ಓ ದೈವಗಿ ರೋಗಿ ಈ ಮಣ್ಣ ತಂತರಕು ಕಾರ್ಮಿಕ ಅಪ್ಪಗ ಮೂರು ನೆಚ್ಚಿನ ಕಾರ್ಯದ ಹಾಕುದಿ ಅದ ಗುಂಡಿ ನಾವು ಮಂತ್ರಿಕೊಳ್ಳುವೇರೆ ಅಪ್ಪಗ ಒಡಂಕಿ ಮತ್ತೆ ತುಲಾ ಈ ಬಾಳೆನೆ ಗುಣಮಂತು ಬರಡು ಬಂಡ ಈ ಮನ ತಂತರಗು ನೆನ್ಸಿನ ಉಪವಾಸ ನಾನ ತುಂಬುಗು ಈ ಮನೆಗೆ ಒಡಂಕಿತ ಪಾತಿರ ಬಂದ ಪರಿಚಯ ಮಾಡುವ ಹುಡುಗಿಯರು ಜೋಕ ಪ್ರದೇಶನ ಅಂತ ಕೊಟ್ಟು ಈ ಸಾಲ ಪಡೆದ ಕಾರ್ಮಿಕ ಯೋಜನೆ ಕೊಡ್ತಾರೆ ನಮಗ ವ್ಯಾಪಾರ ಕೊಳಗಟ್ಟ ನಡ್ಸೋದು ಅಂತಿನ ಬೆಲೆ ಮತ್ತು ಕೂಡಲೇ ಹೂವಿನ ತೊಂದರೆದಿಂದ ಕೊಳಗಟ್ಟ ಒಂದು ನಡು ಕೊಟ್ಟು ವ್ಯಾಪಾರ ಕೊಳಗಟ್ಟ ಹಾಕಬೇಕು. ಕೆದಕಲ್ನ ಕೊರಗಜ್ಜ ದೇವಾಲಯದಲ್ಲಿ ಸುಮಾರು 20 ವರ್ಷಗಳಿಂದ ಒಂದಲ್ಲ ಒಂದು ರೀತಿ ಪವಾಡಗಳು ನಡೆಯುತ್ತಿದ್ದು ಸ್ವಾಮಿ ಕೊರಗಜ್ಜ ಈ ರೀತಿಯ ಕಾರಣಿಕದ ಮೂಲಕ ತನ್ನ ಇರುವಿಕೆಯನ್ನು ತೋರ್ಪಡಿಸುತ್ತಾರೆ ಅಂತ ಇಲ್ಲಿನ ಜನ ನಂಬಿದ್ದಾರೆ. ಅಂತ ನಾನು ಇಲ್ಲಿ ಕೆದಕಲ್ನ ಗ್ರಾಮದ ವಾಸಿಯಾಗಿದ್ದು ಇಲ್ಲಿ ಕೊರಗಜ್ಜನ ಒಂದು ಗದಿಗೆ ಪೂಜಾರಿಗೆ ಸೇವೆ ಸಲ್ಲಿಸಿದ ಒಂದು ಕಾಲ ಅಂದ್ರೆ ಒಂದು 28 ವರ್ಷದಿಂದ ಇಲ್ಲಿ ಅಜ್ಜನ ಕಾರ್ಮಿಕ ನಡೀತಿದೆ. ನಾವು 28 ವರ್ಷದಿಂದ ಅಜ್ಜನ ನಂಬಿಕೊಂಡು ಬರ್ತಿದ್ದೀವಿ ಇಲ್ಲಿಗೆ. ಅದೇ ರೀತಿ ಈಗ ಕೊರಗಜ್ಜನ ಕಾರ್ಮಿಕ ಹೆಚ್ಚಾಗ್ತಾ ಬರ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವುದು ಹಾಗೂ ಕೊಡಗಿನಲ್ಲಿ ಆಗುವುದು ಮತ್ತೆ ಹೀಗಾಗಿ ಒಂದು ಮೈಸೂರಲ್ಲಿ ಕೂಡ ಚಂದ ಅಜ್ಜನ ಒಂದು ಕೊರಗಜ್ಜನ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಬರ್ತಿದೆ. ಮತ್ತೆ ಅದೇ ರೀತಿ ಇಲ್ಲಿ ಹೇಳ ಬಯಸುವುದೇನೆಂದ್ರೆ ಜನರಿಗೆ ಕೊರಗಜ್ಜನ ಬಗ್ಗೆ ಯಾರಾಗಲಿ ಕೆಟ್ಟದಾಗಿ ಮಾತಾಡೋದು ಬೇಡ. ಯಾಕೆಂದ್ರೆ ಕೊರಗಜ್ಜನ ಕಾರ್ಮಿಕ ತುಂಬಾ ಜನಕ್ಕೂ ಗೊತ್ತಿದೆ ತುಳುನಾಡಲ್ಲಿ ಮತ್ತು ಕೊಡಗಿನಲ್ಲಿ. ಅದೇ ರೀತಿ ನಮ್ಮ ಈ ಜಾಗಕ್ಕೊಂದು ಒಂದು ವ್ಯಕ್ತಿ ನಮಗೆ ಇಲ್ಲಿ ಬಂದು ಕೊರಗಜ್ಜನಿಗೆ ಬಗ್ಗೆ ಕೆಟ್ಟದಾಗಿ ಹೇಳಿದಕ್ಕೆ ಅಜ್ಜ ಮಾರದಿನ ಒಂದು
ಒಂದು ಅವನಿಗೊಂದು ಗುರುತ ತೋರಿಸ್ಕೊಟ್ಟಿದ್ರು ಅವರಿಗೆ. ಅದನ್ನ ಇವತ್ತು ಬಂದುಬಿಟ್ಟು ನಮ್ಮ ಜಾಗಕ್ಕೆ ಇಲ್ಲಿ ಕೊರಗ ಜನ ಸಾನ್ನಿಧ್ಯಕ್ಕೆ ಬಂದುಬಿಟ್ಟು ಇವತ್ತು ತಪ್ಪು ಗಣಿಕೆ ನಾವು ಒಪ್ಪಿಸಿದ್ದಾರೆ. ಅದರಿಂದ ಸ್ವಲ್ಪ ನಡೀತಿದ್ದಾರೆ ಅವರು. ಇನ್ನು ಮುಂದೆ ದಯವಿಟ್ಟು ಯಾರು ಸಹ ಕೊಡಗಿನವರಾಗ್ಲಿ ಹೊರಗಿನವರು ಯಾರಾಗ್ಲಿ ಅಜ್ಜನ ಬಗ್ಗೆ ಕೀಳಾಗಿ ಮಾತಾಡೋದು ಬೇಡ ದಯವಿಟ್ಟು. ಯಾಕಂದ್ರೆ ಅಜ್ಜನ ಬಗ್ಗೆ ಯಾವ ದೇವರ ಬಗ್ಗೆನೂ ಅಷ್ಟೇ ನೀವು ಮಾತಾಡೋದು ಬೇಡ. ಆ ಗರ್ಭಗುಡಿ ಈ ತರ ಇದೆ, ಆ ಗರ್ಭಗುಡಿ ಈ ತರ ಇದೆ ಅಂತ ಹಾಕೊಂಡು ಅಂದ್ರೆ ಇಲ್ಲಿ ಕೆಟ್ಟದಾಗಿ ಬೇಡದೇನೆಲ್ಲ ಹೇಳಿದ್ದಾರೆ ಅಜ್ಜನ ಬಗ್ಗೆ. ಅದನ್ನ ನಮಗೆ ಅಜ್ಜನ ಮುಖಾಂತರ ನಾವು ಅಜ್ಜನಿಗೆ ಬಿಟ್ಟುಬಿಟ್ಟ, ನೀನೇ ನೋಡ್ಕೊ ಅಜ್ಜ ಅಂತ ಹೇಳ್ಕೊಂಡು. ಅದೇ ರೀತಿ ಈಗ ಅಜ್ಜ ನಮಗೆ ಒಂದು 7 ದಿನದಲ್ಲಿ ಅಂದ್ರೆ ನಮಗೆ ಒಂದು ಮಾರನೇ ದಿನ ನಾನು 7 ದಿನ ಟೈಮ್ ಕೊಟ್ಟಿದ್ದೆ. 7 ದಿನದಲ್ಲಿ 3 ದಿನಕ್ಕೆ ನನಗೆ ಇಲ್ಲಿ ಆ ಒಂದು ಕಾರ್ಯಕ್ಕೆ ತೋರಿಸ್ಕೊಟ್ಟಿದ್ದೇನೆ ಅಜ್ಜ. ಇವತ್ತಿಗೆ ಬಂದುಬಿಟ್ಟು ಇವತ್ತು ಅಜ್ಜನ ದರ್ಶನದಲ್ಲಿ ಅವರು ತಪ್ಪೊಪ್ಪಿಕೊಂಡಿದ್ದಾರೆ. ನಾನು ಮಾಡಿ ತಪ್ಪಾಯ್ತು, ಇನ್ನು ಮುಂದೆ ಆ ರೀತಿ ನಾನು ಹೇಳೋದಿಲ್ಲ, ಯಾವ ಟೆಂಪಲ್ಗಾಗಲಿ ಯಾವುದೊಂದು ಹೊರಗ ಜನ ಗರ್ಭಗುಡಿ ನಾನು ಹೇಳೋದಿಲ್ಲ ಅಂತ. ಇದೇ ರೀತಿ ಈಗ ಕಳೆದ ಸರಿ ನಮಗೆ ಇಲ್ಲಿ ಒಂದು ಅಜ್ಜನ ಕಾರ್ಯಕ್ಕೆ ಒಂದು ನಡೆದು ಹೋಯ್ತು ನಮ್ಮ ಇಲ್ಲಿ ಟೆನ್ಸ್ಕಾದ್ರು ಸಹ. ಅದು ಸಹ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಇದು 2ನೇ ಸರಿ ಆಗ್ತಿರೋದು. ದಯವಿಟ್ಟು ಯಾರು ಹೇಳಕ್ ಹೋಗ್ಬಿಡಿ ಅಂತ ಈ ಮೂಲಕ ಈ ಹೊರಗ ಜನ ಸಾನ್ನಿಧ್ಯದಿಂದ ನಾವು ಹೇಳ್ತಿದ್ವಿ.